ಕಾರ್ಕಳದ ಸಂತ ಲಾರೆನ್ಸರ ಬಿಸ್ಲಿಕಾ ಪುಣ್ಯಕ್ಷೇತ್ರದಲ್ಲಿ 11 ದಿನಗಳ ಕಾಲ ಸರಳ ರೀತಿಯಲ್ಲಿ ಆಚರಿಸಿಕೊಂಡು ಬರುವ ಸಂತ ಲಾರೆನ್ಸರ ವಾರ್ಷಿಕೋತ್ಸವದ ಇಂದು 7ನೇ ದಿನದಂದು ಆದಿತ್ಯವಾಗಿರುವುದರಿಂದ ಚರ್ಚಿನಲ್ಲಿ ಭಕ್ತಾದಿಗಳಿಂದ ತುಂಬಿ ತುಳುಕ್ತಾ ಇತ್ತು. ಎಲ್ಲ ರೀತಿಯ ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನಿಕಟಪೂರ್ವ ಉಪಾಧ್ಯಕ್ಷರಾದ ಜಾನ್ ಡಿಸಿಲ್ವಾ ಮಾತನಾಡಿ, ದಿನದಿಂದ ದಿನಕ್ಕೆ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದು ನಮ್ಮ ಆಶೋತ್ತರಗಳ ಹಾಗೆ ಎಲ್ಲ ಭಕ್ತಾದಿಗಳಿಗೆ ಸಕಲ ಸವಲತ್ತು ಒದಗಿಸಿದ್ದೇವೆ. ಇದೇ ತಿಂಗಳು 28ರಂದು ವಾರ್ಷಿಕ ಮಹೋತ್ಸವದ ಕೊನೆಯ ದಿನವಾಗಿದೆ ಅಂತ ಮಾಧ್ಯಮಕ್ಕೆ ತಿಳಿಸಿದರು. ಕೋವಿಡ್-19 ಈ ವರ್ಷ ಎಲ್ಲ ರೀತಿಯಲ್ಲಿ ನಮ್ಮೊಂದು ರೀತಿಯ ಕಷ್ಟವನ್ನು ನಾವು ತಂದಿದ್ದೇವೆ. ಇಷ್ಟು ವರ್ಷ ಕೇವಲ 5 ದಿವಸಗಳಲ್ಲಿ ನಡೆಯುವಂಥ ಕಾರ್ಯಕ್ರಮ ಈ ವರ್ಷ 11 ದಿವಸಗಳಲ್ಲಿ ಸುಮಾರು 60 ಬಲಿ ಪೂಜೆಗಳೊಂದಿಗೆ ಈ ಒಂದು ವಾರ್ಷಿಕೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಜನರಿಗೆ ಏನು ಕೋವಿಡ್ನ ನಿಯಮಾವಳಿಗಳಿವೆ, ಆ ನಿಯಮಾವಳಿಗಳ ಪ್ರಕಾರ ನಮ್ಮ ಪೂಜೆಗಳು ಜರುಗ್ತಾ ಇವೆ. ನಮ್ಮ ಆಶೋತ್ತರ ಇದೆ, ಭಕ್ತಾದಿಗಳಿಗೆ ಯಾವ ರೀತಿಯ ತೊಂದರೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಕಲ ಸವಲತ್ತುಗಳನ್ನು ನಾವು ಒದಗಿಸಿಕೊಟ್ಟಿದ್ದೇವೆ. 28 ತಾರೀಕು ನಮ್ಮ ಕೊನೆಯ ವಾರ್ಷಿಕೋತ್ಸವದ ದಿನವಾಗಿತ್ತು. ಬೆಳಿಗ್ಗೆ 8 ಗಂಟೆಯಿಂದ ಪೂಜೆ ಆರಂಭವಾಗಿ 8 ಗಂಟೆ ಒಂದು ಪೂಜೆ, 10 ಗಂಟೆಗೆ ಇನ್ನೊಂದು ಪೂಜೆ, 12 ಗಂಟೆಗೆ, 3 ಗಂಟೆಗೆ ಹಾಗೂ 5 ಗಂಟೆಗೆ, ಹೀಗೆ ದಿನಂಪ್ರತಿ 5 ಬಲಿ ಪೂಜೆಗಳಿವೆ.